ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ಭಾನುವಾರ ಬೆಳಗ್ಗೆ ವಿಚಾರಣಾಧೀನ ಕೈದಿಗಳ ನಡುವೆ ನಡೆದ ಹೊಡೆದಾಟ ಮತ್ತು ನಂತರ ಜೈಲು ಸಿಬ್ಬಂದಿಗಳ ಮೇಲೆ ಕೈದಿಗಳ ತಂಡವೊಂದು ನಡೆಸಿದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿಯೊಂದು ಹರಿದಾಡ್ತಾ ಇದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು, ಜಿಲ್ಲಾ ಕಾರಾಗೃಹದಲ್ಲಿ ಭಾನುವಾರ ಬೆಳಗ್ಗೆ 2 ತಂಡಗಳ ನಡುವೆ ಹೊಡೆದಾಟ ನಡೆದ ನಂತರ ಜೈಲು ಸಿಬ್ಬಂದಿಗಳ ಮೇಲೆ ಕೈದಿಗಳು ಹಲ್ಲೆಗೆ ಮುಂದಾಗಿದ್ರು. ಈ ವೇಳೆ 2 ಜೈಲರ್ಗಳು ಮತ್ತು ಜೈಲು ಸಹಾಯಕ ಅಧೀಕ್ಷಕರ ಚಾಲಕನೊಬ್ಬನಿಗೆ ಗಾಯವಾಗಿತ್ತು. ನಾವು ಅಲ್ಲಿಗೆ ಪರಿಶೀಲನೆ ನಡೆಸಲು ಹೋದಾಗ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಆದರೆ ನಮ್ಮ ಮೇಲೆ ಯಾವುದೇ ಹಲ್ಲೆ ನಡೆದಿಲ್ಲ. ಹೊಡೆದಾಟ ನಡೆಸಿದ ಕೈದಿಗಳನ್ನ ಬೇರೆ ಬೇರೆ ಮಾಡಲು ಹೋದ ವೇಳೆ ಜೈಲಿನ 2 ಜೈಲರ್ ಮತ್ತು ಒಬ್ಬ ಚಾಲಕನಿಗೆ ಗಾಯವಾಗಿದ್ದು ಬಿಟ್ಟು ನಮಗೆ ಯಾವುದೇ ಗಾಯಗಳು ಕೂಡ ಆಗಿಲ್ಲ ಅಂತ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ನನ್ನ ಪಕ್ಕದ ಒಂದು ಬ್ಯಾರಕಲ್ಲಿದ್ದಂಥ ಜೈನುದ್ದೀನ್ ಮತ್ತು ಅನ್ಸರ್ ಅನ್ನುವಂಥ 2 ಹುಡುಗರಿಗೆ ಹಲ್ಲೆ ಮಾಡಿದ್ದು ಪ್ರಕರಣ ನಡೆದಿತ್ತು. ಆ 2 ಪ್ರಕರಣಗಳು ಪ್ರತ್ಯೇಕ ಪ್ರಕರಣಗಳು ಪ್ರಿಸನ್ ಅಥಾರಿಟೀಸ್ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಆಗಿದೆ. ಕೆಲವು ಮಾಧ್ಯಮದಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಜೈಲಿಗೆ ಹೋಗಿದ್ದಂಥ ಕಮಿಷನರ್ ಮೇಲೆ ಕೂಡ ಹಲ್ಲೆ ಆಗಿದೆ ಅಂತಂದು ಪ್ರಸಾರ ಆಗಿದೆ. ಆ ಘಟನೆ ಏನು, ಸಮೀರ್ನ ಸಪ್ರೇಟ್ ಕರ್ಕೊಂಡ್ಬಂದು ವಿಚಾರಣೆಗೆ ಒಳಪಡಿಸ್ಲಿಕ್ಕೆ ಅವ್ನು ಕರ್ಕೊಂಬರೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು ಜೈಲ್ ಪ್ರಿಮೈಸಸ್ ಇದ್ದಿದ್ದು ಅವರು. ಬಟ್ ಹಲ್ಲೆ ಆಗಿರುವಂಥದ್ದು ಅಲ್ಲಿ ಯಾರು ಅಂತ ಕರ್ಕೊಂಬರಕ್ಕೆ ಹೋಗಿದ್ರು ಜೈಲ್ ಮತ್ತು ನಮ್ಮ ಸಿವಿಲ್ ಲೋಕಲ್ ಸ್ಟೇಷನ್ ಅಫಿಷಿಯಲ್ಸ್ ಅಂದರೆ ಸಿಬ್ಬಂದಿಗಳು ಯಾರಿದ್ರು ಅವ್ರ ಜೊತೆ ಅವ್ರು ಸಂಘರ್ಷಕ್ಕೆ ಬಿಟ್ಟಿದ್ರು. ಇದು ಕೆಲವು ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ತಪ್ಪಾಗಿ ಪ್ರಸಾರ ಆಗಿದೆ. ಅದನ್ನು ದಯವಿಟ್ಟು ಸಂಬಂಧಪಟ್ಟ